Yes, he's a hero of in bonus category. And this time, Kavita back. Tackle by SGM 1950. 19-15 ಸತತವಾದಂತಹ ದಾಳಿ. SDM ಭಾಗದಿಂದ ಮಾನಸ ಸ್ಪರ್ಧೆಯ ಆರಂಭದಿಂದಲೂ ಕೂಡ ನಿರಂತರವಾದಂತಹ ದಾಳಿಯನ್ನು ಮಾಡುತ್ತಾ ಇದ್ದಾರೆ ಮಾನಸ. ಮುಂದಿನ ಸ್ಪರ್ಧೆಗಾಗಿ GMGC ವಾಮದ ಪದವು ಮತ್ತು GMGC ಕಾರ್ಶೀಟ್ ಮಂಗಳೂರು ತಂಡ ದ್ವಿತೀಯ ಸಭೆಗಾಗಿ ಸಿದ್ಧರಾಗುವಂತೆ ತಂಡದ ವ್ಯವಸ್ಥಾಪಕರಿದ್ದಾರೆ. ಅಂತಿಮ 4 ನಿಮಿಷ, ಲಾಸ್ಟ್ 4 minutes. 19-15 SDM. ಎರಡು ಕಡೆಗಳಿಂದ ಅತ್ಯಂತ ಉತ್ಕೃಷ್ಟ ಪ್ರದರ್ಶನ. ಪ್ರಣವಿ ದಾಳಿಯಲ್ಲಿ ಪ್ರಣವಿ ಕಬಡ್ಡಿಯ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮೆಚ್ಚುವ ಪ್ರದರ್ಶನವನ್ನು ನೀಡಬಲ್ಲ ತಾಲೂಕಿಗೆ ಸಮಾಗಮವಾಗಿದೆ. ಆಹಾ, ಪ್ರಣವಿ ಈ ಬಾರಿ ಟಕಲಾಗಿದ್ದಾರೆ. SDMನ ಕಾಂಬಿನೇಷನ್ ಪರಿಣಾಮ ಟಕಲ್ ಪಾಯಿಂಟ್. 20-15 ಥರ್ಡ್ ರೈಟ್. ಮೌಶಿತಾವ ಥರ್ಡ್ ರೈಟ್. ಜೀವಾದಾರ and this formation tackle Sushmita tackle 16-20 16-20 ದಾಳಿಯಲ್ಲಿ ತೇಜಶ್ರೀ ಸೂಪರ್ ರೈಡ್ ಮಾಡಿದಲ್ಲ. 500 ನಗದು. ಲಾಸ್ಟ್ 3 minutes. ನೋಡಿ ಆಪರೇಟರ್ಸ್ ಅಲ್ಲಿ ಟ್ಯಾಪ್ ಟು ಟ್ಯಾಪ್ ಅಫಿಷಿಯಲ್ ಟೈಮ್ ಔಟ್. ಆಪರೇಟರ್ಸ್ ದಯವಿಟ್ಟು ಶೀಘ್ರದಲ್ಲೇ ಬನ್ನಿ. ಲಾಸ್ಟ್ 2 minutes. ತೇಜಶ್ರೀ ಬೆಟ್ಟ ಇದ್ದೀರಿ. 50-70 20-17 20 से 17 है. महिलाओं की कबड्डी. चोट लगने के बावजूद तेजाश्री की कबड्डी हम देख पाएंगे, लेकिन इतना रिस्क लेना. 20-17 21-17 मानसा करेंगे राइट. इस मैच पर लगातार हेड करने वाली SDM की प्रतिभाशाली खिलाड़ी है मानसा, और कई बार जिनको सिंगल पॉइंट लेकर अपने टीम के लिए ऐसी सुस्ती रेट पर पहुंचाने के प्रयास में है. 21-17 21-17 लास्ट मिनट. एक अंक मिले हैं. सरपाड़ी पंचायत ಇಪ್ಪತ್ತೊಂದು 18ರಲ್ಲಿ ಮುನ್ನಡೆಯಲ್ಲಿ SDM. ಕವಿತಾ ದಾಳಿಯಲ್ಲಿ ಒಂದೆರಡ ಸುಲಭವಾಗಿ ಲಭ್ಯವಾಗಿದೆ. 19 ಪ್ರೌಢಶಾಲಾ ಬಾಲಕಿಯರ ವಿಭಾಗದಲ್ಲಿ 4ನೇ ಸ್ಥಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಪ್ರಗತಿ ಕಾಣಿಯೂರು. 3ನೇ ಸ್ಥಾನ ಭಗವತಿ ಪ್ರೌಢಶಾಲೆ ಶಾಂತನಿಗೆ. 2ನೇ ಸ್ಥಾನ ಮುರಾರ್ಜಿ ದೇಸಾಯಿ ವರ್ಗ. ಪ್ರಥಮ ಸ್ಥಾನ ವಿವೇಕಾನಂದ ಪೆದ್ದೂರು. ಹಾಗೂ ತಂಡದವರು ಬನ್ನಿ. ಪ್ರಗತಿ ಕಾಣಿಯೂರು ಭಗವತಿ ಸಂಘಟನೆ ಮುರಾರ್ಜಿ ದೇಸಾಯಿ ವರ್ಗ ವಿವೇಕಾನಂದ ಪೆದ್ದೂರು. ಅಂತಿಮ ಕರೆ ಸೆಕೆಂಡ್ ಸೆಮಿಫೈನಲ್. GMGC ವಾಮದ ಪದವು ಮತ್ತು GMGC ಕಾರ್ಶೀಟ್ ಮಂಗಳೂರು ಒಳಬರುವಂತೆ ಕೋರಿಕೆ. ಮಹಿಳಾ ವಿಭಾಗದಲ್ಲಿ 2 ಸ್ಪರ್ಧೆಗಳು ಮಾತ್ರ ಬಾಕಿ ಇದೆ. ಸೆಮಿಫೈನಲ್ ಮತ್ತು ಫೈನಲ್. ವಾಮದ ಪದವು ಮತ್ತು ಕಾರ್ಶೀಟ್ ಒಳಬನ್ನಿ.
ಸ್ಪರ್ಧೆ. ಆ ಬಳಿಕ 60 ಕಿಲೋ ವಿಭಾಗದ ಸ್ಪರ್ಧೆಗಳು ಪ್ರಾರಂಭವಾಗಲಿವೆ. ನಾಳೆ ಮುಕ್ತ ವಿಭಾಗದಲ್ಲೂ ಕೂಡ ಸ್ಪರ್ಧೆಗಳಿರುವುದು. ನಾಳೆ ಸಾಯಂ ವೇಳೆಯಲ್ಲಿ ಸಮಾರೋಪ ಸಮಾರಂಭದೊಂದಿಗೆ ಮುಕ್ತಾಯಗೊಳ್ಳಲಿರತಕ್ಕಂಥ ಪುನೀತ್ ರಾಜ್ಕುಮಾರ್ ಇವರನ್ನ ಪ್ರಶಸ್ತಿ. ಇದು ಶಕ್ತಿಕ್ ಪ್ರೊ ಕಬಡ್ಡಿ 2021. ಒಳಬಂದೆ ಇದೀಗ ಮಹಿಳಾ ವಿಭಾಗದ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ತಂಡಗಳು ಬರುತ್ತಾ ಇವೆ. ಜಿಎಫ್ಜಿಸಿ ವಾಮದ ಪದವು ತಂಡದ ಆಗಮನ, ಜೊತೆಯಲ್ಲಿ ಜಿಎಫ್ಜಿಸಿ ಮಂಗಳೂರು. 2 ತಂಡಗಳ ಉಪಸ್ಥಿತಿಯೊಂದಿಗೆ ಇದೀಗ ಸೆಮಿಫೈನಲ್ ಸಂಖ್ಯೆ 2 ನಿಮ್ಮುಂದೆ. ವಾಮದ ಪದವು ತಂಡ ಬರುವಂತೆ ಜಿಎಫ್ಜಿಸಿ ವಾಮದ ಪದವು ಶ್ರೀ ಸತೀಶ್ ಶೈನ್ ಸ್ಪೋರ್ಟ್ಸ್ ಬೆಂಗಳೂರು ತಂಡವನ್ನು ಕರೆತರುವಂತೆ ಕೋರಿಕೆ. 2 ಕಡೆಗಳಲ್ಲಿ ತಂಡಗಳ ಆಗಮನ. ಅತ್ಯಂತ ಶ್ರೇಷ್ಠ ತಾರೆಗಳ ಬೆದಕನ್ನು ಕಾಣುವಂತಹ 2 ತಂಡಗಳು ವಾಮದ ಪದವು ಮತ್ತು ರಾಷ್ಟ್ರೀಯ ಮಂಗಳೂರು ಜಿಎಫ್ಜಿಸಿ. ಪ್ರೌಢಶಾಲಾ ಬಾಲಕಿಯರ ವಿಭಾಗದ ತಂಡದವರು 4 ತಂಡದವರು ಬಂದರೆ ನಾವು ಬಹುಮಾನ ವಿತರಣೆಯನ್ನು ಮಾಡ್ತೇವೆ. ಪ್ರಗತಿ ಕಾಣಿಗಳು 4ನೇ ಸ್ಥಾನ, 3ನೇ ಸ್ಥಾನ ಭಗವತಿ ಸಂಕಳಿಗೆ, 2ನೇ ಸ್ಥಾನ ಮುರಾರ್ಜಿ ಸೇವಕ, 1ನೇ ಸ್ಥಾನ ವಿವೇಕಾನಂದ ಪುತ್ತೂರು. ಅಲ್ಲೆಲ್ಲ ಕಬ್ಬದ ಒಂದು ಜಾಸ್ತಿ ಪ್ರತಿಯೊಂದು ಕ್ಷೇತ್ರ ಜಗದಾದ್ಯಂತ ಬರೀ ಅಪಾರ ಉಂಟು. ಎಲ್ಲ ಭಾರತ ಮೇಲೆ ಬೇಕೆಗಟ್ಟಿದ ಹೋರಾಡಿನ ಜಗದ ಶೆಟ್ಟಿನ ಪ್ರೀತಿ ಸ್ವಾಗತ. ಪೂರ್ಣ ಸಹಕಾರ ಕೊಡಲಿದ್ದಾರೆ ಜಗನ್ನ ಶೆಟ್ಟಿ. ಪ್ರೀತಿ ಮತ್ತು ಜಗನ್ನ ಶೆಟ್ಟಿಯಿಂದ ಪ್ರೀತಿನ ಸ್ವಾಗತ. ವಾಮದ ಪದವು ತಂಡ ತೋರಿಸಿ. ಬಾಲಕಿಯರು ಎಲ್ಲ 4 ತಂಡಗಳು ಪ್ರಗತಿ ಕಾಣಿಗಳು ಉಪಸ್ಥಿತಿ ತೋರಿಸಿ. ಭಗವತಿ ಸಂಕಳಿಗೆ, ಭಗವತಿ ಸಂಕಳಿಗೆ, ಸಂಕೋಳಿಗೆ ಭಗವತಿ ತಂಡ ಒಳಬಂದಿ. ಬಾಲಕಿಯರ ವಿಭಾಗ ಮೊರಾರ್ಜಿ ಸೇವಕ, ವಿವೇಕಾನಂದ ಪುತ್ತೂರು ಇದ್ದಾರೆ ಅಲ್ಲಿ. ವಗ್ಗ ಪ್ರೌಢಶಾಲಾ ಬಾಲಕಿಯರ ವಿಭಾಗದಲ್ಲಿ ಪ್ರಗತಿ ಕಾಣಿಗಳು ಬನ್ನಿ. ಪ್ರಗತಿ ಕಾಣಿಗಳು 4ನೇ ಸ್ಥಾನ, ಪ್ರೌಢಶಾಲಾ ಬಾಲಕಿಯರ ವಿಭಾಗದ 4ನೇ ಸ್ಥಾನ. ಎಲ್ಲ ಚಪ್ಪಾಳೆಯ ಧ್ವನಿ ಇರಲಿ. ಕಾಣಿಯೂರು ಇದೆಲ್ಲ ಕೊಡಮಾಡಬೇಕು. ಪ್ರೌಢಶಾಲಾ ಪಡೆದುಕೊಳ್ಳುತ್ತಾ ಇದ್ದಾರೆ. ಬಾಲಕಿಯರು ಸ್ಪೋರ್ಟ್ಸ್ ಮ್ಯಾಚ್ 4ನೇ ಸ್ಥಾನ. ಕವನ ದಾಳಿ ಮೂಲಕ ಸ್ಪರ್ಧೆ ಪ್ರಾರಂಭವಾಗಿದೆ. ರಾಷ್ಟ್ರೀಯ ಚತುರ್ಥ ಸ್ಥಾನ. ಹೌದು, ಮಾನ್ಯ ಸಚಿವ ಬಜಾರಿ ಅವರಿಗೆಲ್ಲ ಬಹುಮಾನಬೇಕು ಅಂತ ನಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. Requesting all of you, put your hands together. Kaniyur School, they got 4th place in girls kabaddi. ಹೋಗಿ ಎಲ್ಲ ಕೂತ್ಕೊಳ್ಳಿ, ಮುಂದೆ ಕೂತ್ಕೊಳ್ಳಮ್ಮ. ಕೆಪಿಎಸ್ಸಿ ಪುಂಜಾಲಕಟ್ಟೆ ಹಾಗೂ ಎಸ್ಎಂ ಮೈಸೂರು ಬೆಳಲು ಪ್ರೌಢಶಾಲಾ ಬಾಲಕರ ವಿಭಾಗದ 24ನೇ ಪಂದ್ಯ. ಉಳಿದಂತಹ ಪಂದ್ಯ ದಯಮಾಡಿ ಗಮನಿಸಿ. ಕೆಪಿಎಸ್ಸಿ ಪುಂಜಾಲಕಟ್ಟೆ, ಕೆಪಿಎಸ್ ಪುಂಜಾಲಕಟ್ಟೆ ಹಾಗೂ